ಅಶಾಂತಿಯ ವಾತಾವರಣವನ್ನು ಆಳುವ ಸರ್ಕಾರಗಳೇ ಸೃಷ್ಟಿಸುತ್ತಿವೆ. ಇದರ ವಿರುದ್ಧ ಜನಜಾಗೃತಿ ಆಗಬೇಕಾಗಿದೆ. ಆ ಜಾಗೃತಿ ಅಭಿಯಾನವನ್ನು ಬಸವನಾಡಿನಿಂದಲೇ ಪ್ರಾರಂಭಿಸಲೆಂದೇ ರಾಷ್ಟ್ರೀಯ ಸೌಹಾರ್ದ ವೇದಿಕೆ ಸ್ಥಾಪಿಸಿದ್ದು, ದಿನಾಂಕ 24ರಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸೌಹಾರ್ದ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ ಗಂಟೆಪ್ಪೋಳ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಲ್ಲ ರಾಜಕೀಯ ಪಕ್ಷಗಳು ಮನುಷ್ಯರ ನಡುವೆ ಹಾಗೂ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟು ಹಾಕಿ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡುತ್ತಾ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿವೆ. ನಿಜವಾಗಿ ಇದೊಂದು ಆಘಾತಕಾರಿ ವಿಷಯ. ಕೋಮು ದಳ್ಳೂರಿ ಮೂಲಕ ಜನರನ್ನು ಮಾನಸಿಕವಾಗಿ ಹಿಂಸೆಗೆ ಪ್ರಚೋದಿಸುತ್ತಿರುವುದನ್ನು ತಡೆದು ಸಾಮಾಜಿಕ ಶಾಂತಿ ನ್ಯಾಯಕ್ಕಾಗಿ ಸೌಹಾರ್ದ ವೇದಿಕೆ ಸ್ಥಾಪಿಸಲಾಗಿದೆ ಎಂದರು. ನಾನು ರಾಷ್ಟ್ರೀಯ ಸೌಹಾರ್ದ ವೇದಿಕೆಯ ಬಿಜಾಪುರ ಘಟಕದ ಅಧ್ಯಕ್ಷನಿದ್ದು, ದೇಶದಲ್ಲಿ ನಡೆಯುವಂಥ ಈಗಿನ ಧರ್ಮಾಂಧತೆ ಮತ್ತು ಜಾತಿಗಳ ವೈಷಮ್ಯ ಮತ್ತು ಹಿಜಾಬ್ ಮತ್ತು ಇಂಥ 108 ವಿಷಯಗಳನ್ನು ತಂದು ಸರ್ಕಾರ ಜನರ ಮಧ್ಯೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅವರು ತಾವು ಮಾಡಿದ ತಪ್ಪುಗಳನ್ನು ಮುಚ್ಚಿಟ್ಟುಕೊಂಡು ಇಂಥವೆಲ್ಲ ಕ್ರಿಯೇಟ್ ಮಾಡಿ ದೇಶದಲ್ಲಿ ಇರುವಂಥ ಸೌಹಾರ್ದತೆಯನ್ನು ಹಾಳಿಗಿಡಲಾಗ್ತಾ ಇದೆ. ಈ ಸೌಹಾರ್ದತೆ ಎಷ್ಟು ಹಾಳಿಗೆಟ್ಟಿದೆ ಅಂದರೆ ದೇಶ ಇನ್ನೇನು ಮೊದಲನೇ ಸ್ಥಿತಿಗೆ ಬರ್ತದೆ ಇಲ್ಲವೋ ಅನ್ನುವಂಥ ಪರಿಸ್ಥಿತಿ ಈಗ ದೇಶದಲ್ಲಿ ನಿರ್ಮಾಣ ಆಗಿದೆ. ಇದು ಭಾಳಷ್ಟು ಜನರಿಗೆ ಭಾಳ ಈ ಚಿಂತಕರಿಗೆ ಮತ್ತು ಸಾಹಿತಿಗಳಿಗೆ ಸಾಕಷ್ಟು ಜನರಿಗೆ ಇದೊಂದು ದೇಶದ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡಿಕೊಂಡು ಒಂದು ಸೌಹಾರ್ದ ವೇದಿಕೆಯನ್ನು ಮಾಡಿಕೊಂಡು ಈ ದೇಶದಲ್ಲಿ ನಡೆಯುವಂಥ ಇಂಥ ಧರ್ಮಾಂಧತೆಯ ವಿರುದ್ಧ ಮತ್ತು ಈ ಸೌಹಾರ್ದತೆಯನ್ನು ಕೆಡಿಸಲಿದ್ದಾರೆ ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಂತ ಹೇಳಿಸಿಂದ ಬಿಜಾಪುರದಲ್ಲಿ ನಾವು ಒಂದು ರಾಷ್ಟ್ರೀಯ ಸೌಹಾರ್ದ ವೇದಿಕೆಯನ್ನು ನಿರ್ಮಿಸಿಕೊಂಡು ಆ ರಾಷ್ಟ್ರೀಯ ಸೌಹಾರ್ದ ವೇದಿಕೆಯಿಂದ ನಾವು ಸರ್ಕಾರಕ್ಕೆ ಮತ್ತು ಜನರ ಗಮನ ಸೆಳೆಯಲು, ದೇಶವನ್ನು ರಕ್ಷಿಸಲು, ಸಂವಿಧಾನ ರಕ್ಷಿಸಲು ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಮತ್ತು ದೇಶವನ್ನು ಪ್ರಗತಿ ಪಥ ಒಯ್ಯಲು ನಾವು ಜನರನ್ನು ಆಕರ್ಷಣೆ ಮಾಡಿಕೊಳ್ಳಲು ನಾವು ಸೌಹಾರ್ದ ವೇದಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಹೋರಾಟ ಮಾಡಿ ಸರ್ಕಾರಕ್ಕೆ ಮತ್ತು ಜನರಿಗೆ ಈ ಒಂದು ಸಂದೇಶವನ್ನು ತಿಳಿಸುವ ಉದ್ದೇಶದಿಂದ ನಾವು ಸೌಹಾರ್ದ ವೇದಿಕೆಯನ್ನು ರಚಿಸಿಕೊಂಡಿದ್ದೇವೆ. ಈ ಸೌಹಾರ್ದ ವೇದಿಕೆಯ ಉದ್ಘಾಟನಾ ಸಮಾರಂಭ ದಿನಾಂಕ 24/7/2022ರಂದು ಶ್ರೀ ಕಂದಗಲ್ ಹನುಮಂತ ರಂಗಮಂದಿರ ವಿಜಯಪುರದಲ್ಲಿ ನೆರವೇರಿದ್ದು ಶ್ರೀ ಕೋರಣೇಶ್ವರ ಶ್ರೀಗಳು ಉದ್ಘಾಟಕರಾಗಿ ಬರುತ್ತಿದ್ದಾರೆ. ಮತ್ತು ನಾಡಿನ ಪ್ರಸಿದ್ಧ ಸಾಹಿತಿಗಳಾದಂಥ ಆರ್.ಕೆ. ಹುಡುಗಿ ಮತ್ತು ಪ್ರಭು ಖಾನಾಪುರಿಯವರು ಒಂದು ನಮ್ಮ ಚಿಂತನಾಗೋಷ್ಠಿಯಲ್ಲಿ ಸೌಹಾರ್ದತೆಯತ್ತ ಭಾರತ ಒಂದು ಚಿಂತನಾಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಆ ಚಿಂತನಾಗೋಷ್ಠಿಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಗತಿಪರರು, ಜನಸಾಮಾನ್ಯರು ಮತ್ತು ಎಲ್ಲ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಚಂದ್ರಶೇಖರ್ ಗಂಟೆಪ್ಪೋಳ ಅಂತ, ರಾಷ್ಟ್ರೀಯ ಸೌಹಾರ್ದ ವೇದಿಕೆ ಅಧ್ಯಕ್ಷರು. ಇವರು ನಮ್ಮ ಮೇಡಮರು, ಇವರು ಸಂಚಾಲಕಿ ರಾಜೇಶ್ವರಿ ಹಿಪ್ಪರಿಗೆ ಅಂತ ಸಂಚಾಲಕಿ, ಇವರು ಫಯಾಜ್ ಕಲಾಗಿ ಅಂತೇಳಿ ಇವರು ನಮ್ಮ ಸೌಹಾರ್ದ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ಬಾಳುಜಿಯವರು ಅಂತೇಳಿ ನಮ್ಮ ನಿರ್ದೇಶಕರು. ನಮಸ್ಕಾರ.